ಪರ್ಕಳಪೇಟೆಯ ಕೆಳಪರ್ಕಳದ ಕಾಂಕ್ರೀಟ್ ರಸ್ತೆಯಿಂದ ಡಾಮರ್ ರಸ್ತೆಗೆ ತಿರುಗುವಾಗ ಕೆಳಪರ್ಕಳದ ತಿರುವಿನಲ್ಲಿ ಭಾರೀ ಗಾತ್ರದ ಕಂಟೈನರ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದಲ್ಲಿರುವ ಶೆಣೈ ಕಾಂಪೌಂಡ್ನ ಮನೆಯ ಮೇಲೆ ಎರಗಿ ಮಗುಚಿ ಬಿದ್ದಿದೆ. ಪರ್ಕಳದಿಂದ ಗೋವಾ ಕಡೆಗೆ ರದ್ದಿ ಪೇಪರ್ ತೆಗೆದುಕೊಂಡು ಹೋಗುತ್ತಿತ್ತು ಈ ಒಂದು ಗಾಡಿ. ಈ ಸಂದರ್ಭದಲ್ಲಿ ಇಲ್ಲಿರುವ ಬಾಡಿಗೆ ಮನೆಯಲ್ಲಿ ಈಗ ಯಾರೂ ವಾಸ ಮಾಡುತ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಭಾಗದಲ್ಲಿ ಸೂಕ್ತ ದಾರಿದೀಪದ ವ್ಯವಸ್ಥೆ ಆಗಬೇಕು, ಸೂಕ್ತ ರಿಫ್ಲೆಕ್ಟರ್ ನಾಮಫಲಕ ಹೆಚ್ಚಿಸಬೇಕು, ನಗರಸಭೆ ಪೂರ್ಣ ಪ್ರಮಾಣದಲ್ಲಿ ದಾರಿದೀಪ ವ್ಯವಸ್ಥೆ ಮಾಡಬೇಕು. ಈ ಹಿಂದೆ ಟ್ಯಾಂಕರ್ ಒಂದು 2 ತಿಂಗಳ ಹಿಂದೆ ಈ ಪ್ರದೇಶದಲ್ಲಿ ಬಿದ್ದಿತ್ತು. ಅನ್ಯ ರಾಜ್ಯಗಳ ವಾಹನ ಸವಾರರಿಗೆ ತಕ್ಷಣ ರೋಡ್ ಕಟ್ಟಿಂಗ್ ಗೊತ್ತಾಗ್ತಾ ಇಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ.